ಸೋಲ್ಮೇಲು ನಮ್ಮ ಕುಡ್ಲ ತೊಡು ವಾರ್ತೆದೇವರ ಕೆಯಿ ಪಯ ಅದು ಕುರಲು ಬುಲಿದೆತ್ತದ ಸೋಣ ತಿಂಗೊಳ್ಳು ಇಲ್ಲಿ ದಿಂಜಾವನ ಕಟ್ಟು ಸಂಪ್ರದಾಯ ನಡಪಂಡು ಇಲ್ಲಿ ದಿಂಜಾವನ ಅಂಚಿನಿ ಸ್ನಾನ ಮಾಡ ದೇವಸ್ಥಾನಗಳಿರಲ ಈ ಕ್ರಮ ನಡಪಾದು ಕುರಲು ಕಟ್ಟುವೇರು ಕಟೀಲ್ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಡು ಬೊಕ ಶರಭೇಶ್ವರ ಮಹಾಗಣಪತಿ ದೇವಸ್ಥಾನಡು ಅಂಗರೆ ಗೌರಿ ಪರ್ಬದ ದಿನ ಕುರಲು ಪೂಜೆ ಮಲ್ತದು ಕುರಲು ಕಟ್ಟದು ಭಕ್ತರಿಗೆ ಪಟ್ಟೇರು ಸೋಣ ತಿಂಗಳು ತುಳು ಜನಕ್ಲಿನ ಆಚಾರಡು ಶ್ರೇಷ್ಠ ತಿಂಗುಲೊಂದು ಮಹತ್ವ ಪಡೆತಂಡು ಕೆಯಿ ಪಯ ಅದು ಕುರಲು ಬುಲಿದಿತ್ತನ ಸೋಣ ತಿಂಗೊಳ್ಳು ಇಲ್ಲಿ ದಿಂಜವನ ಕಟ್ಟು ಸಂಪ್ರದಾಯ ನಡಪುಂಡು ಇಲ್ಲಿ ದಿಂಜವನಂಚನೆ ಸ್ನಾನ ಮಾಡ ದೇವಸ್ಥಾನಗಳಿಡ್ಲ ಈ ಕ್ರಮ ನಡಪಾದು ಕುರಲು ಕಟ್ಟುವೇರು ಕಟೀಲ್ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಡು ಅಂಗಾರೆ ಗೌರಿ ಪರ್ಬದ ದಿನ ಕುರಲ್ ಕಟ್ಟುನ ಸಂಪ್ರದಾಯದ ಆಚರಣೆ ನಡಪಾಯರು ದೇವಸ್ಥಾನಡು ಪೂಜೆ ಮಲ್ಪುನಕ್ಲು ಕುರಲ್ನ ದೇವೇರ್ನ ಎದುರು ಕೊಡಿ ತುಂಡು ಬಾರೆದ ಇರೆಟದೀದು ಪೂಜೆ ಮಲ್ತದು ಧೂಪ ದೀಪ ಪತ್ತದು ಗುಂಡಗು ಕುಂದೊಲೆಗೆ ಇಂಜ ಪ್ರತಿಯೊಂಜೆಗೆ ಕುರಲ್ ಕಟ್ಟುವೆರು ಬೆನ್ನಿ ಸಾಗೋಲಿ ದಾಂತಿನಕ್ಲೆಗ್ ಇಲ್ಲಡು ಕಟ್ಟಿರೆ ಕುರಲ್ ಪಟ್ಟುವೆರು ಸೋಣ ತಿಂಗೊಳ್ಳು ಭಕ್ತಿರಿ ಹೆಚ್ಚಾದ ದೇವಸ್ಥಾನಲೆಗ್ ಪೋಪುನ ಸಂಪ್ರದಾಯ ಉಂಡು ಸೋಣದ ಶುಕ್ರವಾರದ ದಿನಕ್ಲೆಡು ವಿಶೇಷ ಆರಾಧನೆ ನಡಪುಂಡು ಕುರಲ ಪೂಜೆ ಬೊಕ ಕಟ್ಟುನ ಲೆಕ್ಕೊಡು ಮಧ್ಯಾಹ್ನ ಪೊಸ ಅರಿತ ಪುದ್ವರ್ ವನಸಗ ಅಟ್ಟಣೆ ಮಲ್ತಿತ್ತೇರು ಕೊಡ್ಲದ ಶ್ರೀ ಶರಭೇಶ್ವರ ಮಹಾಗಣಪತಿ ದೇವಸ್ಥಾನಡ್ಲ ಅಂಗರೆ ಕುರಲ ಪೂಜೆ ನಡಪಾದು ಕುರಲ್ ಕಟ್ಟುನ ಬೊಕ್ಕ ಭಕ್ತರಿಗೆ ಕುರಲ್ ಪಟ್ಟುನ ಸಂಪ್ರದಾಯದ ಆಚರಣೆ ನಡತಂಡು ಬುಧವಾರ ಚೌತಿ ಪರ್ಬದ ಆಚರಣೆಡು ಅಹಿಂಸಾರ ತಾರಾಯ್ದ ಪಲ್ಲ ಪೂಜೆ ನಡಪಾಯರೆ ಅಟಣೆ ಮಲ್ತದೇರು ಅಮರಸುಳ್ಯ ದಂಗೆದ ನಾಯಕಿ ಕೆದಂಬಾಡಿ ರಾಮಯ್ಯ ಗೌಡ್ರನ ಕಂಚಿದ ಮೂರ್ತಿನ ಕುಡ್ಲದ ಬಾವುಟಗುಡ್ಡೆಡು ತಾಪನೆ ಮಲ್ಪೆರೈತದು ಕುದುರೆಡು ಕುಲ್ಲುದನ 11 ಅಡಿ ಎತ್ತರದ ಮೂರ್ತಿದ ಮೆರವಣಿಗೆ ಸೋಮವಾರ ಬಯ್ಯಗ ಕುಡ್ಲಗ ಬತ್ತದು ಅಮರಸುಳ್ಯ ದಂಗೆದ ನಾಯಕಿ ಕೆದಂಬಾಡಿ ರಾಮಯ್ಯ ಗೌಡ್ರನ ಕಂಚಿದ ಮೂರ್ತಿನ ಕುಡ್ಲದ ಬಾವುಟಗುಡ್ಡೆಡು ತಾಪನೆ ಮಲ್ಪೆರೈತದು ಕುದುರೆಡು ಕುಲ್ಲುದನ ಮೂರ್ತಿದ ಮೆರವಣಿಗೆ ಸೋಮವಾರ ಬಯ್ಯಗ ಕುಡ್ಲಗ ಪುಗ್ಗುಂಡು 185 ವರ್ಷ ದುಂಬು ತುಳುನಾಡು ಬ್ರಿಟಿಷ್ ಸರ್ಕಾರಗೂ ಎದುರಾದ ರೈತ ಕ್ರಾಂತಿ ಲಕ್ಕದು ಕಂಪನಿ ಸರ್ಕಾರದ ಎದೆನಡ್ಗೈನ ಕೆಲವು ನಾಯಕರೆರಡ ಒರಿ ಆದಿತ್ತನ ರಾಮಯ್ಯ ಗೌಡ್ರನ ಕಂಚಿದ ಮೂರ್ತಿದ ಮೆರವಣಿಗೆ ಒಟ್ಟು 114 ಕಿಲೋಮೀಟರ್ ಸಾಗದು ಕುಡ್ಲಗ ಬತ್ತಂಡು ಆಂಧ್ರ ಪ್ರದೇಶದ ವಿಜಯವಾಡಡು ತಯಾರು ಮಲ್ತಿನ 11 ಅಡಿ ಎತ್ತರದ ಕುದುರೆಡು ಕುಲ್ಲುದನ ಬಂಗಾರ ವರ್ಣದ ಕಂಚಿದ ಮೂರ್ತಿನ ಸಿಂಗಾರಾಯಿನ ರಥ ಗಾಡಿಡು ಕುಡ್ಲ ಕನತಿರು ಸಂಪಾಜಗಡಿಡು ಮಂತ್ರಿಯ ಅಂಗಾರ ದುಂಬಾಳ್ ತಿಳಿದುಕೊಂಡಿರು ಕಲ್ಲುಗುಂಡಿ ಗೂನಡ್ಕ ಅರಂತೋಡು ಆದು ಸುಳ್ಯಗ್ ಬತ್ತದು ಅಲ್ಪಡ್ದು ಪುತ್ತೂರು ಬಿಸಿ ರೋಡು ಪಡೀಲ್ ಆದು ಕುಡ್ಲಗ್ ಬನ್ನಗ ಪಡೀಲ್ಡು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪುರ್ಪ ಪಾಡ್ದು ಮರ್ಯಾದಿ ಸಂದಾಯಿತ ಮಲ್ತಿರು ಶಾಸಕರು ಸಂಜೀವ ಮಠಂದೂರು ಶಾಸಕರು ಹರೀಶ್ ಪೂಂಜಾ ಕೆದಂಬಾಡಿ ರಾಮಯ್ಯಗೌಡ ಸ್ಮಾರಕ ಉಸ್ತುವಾರಿ ಸಮಿತಿ ಗುರ್ಕಾರ್ಯರು ಕಿರಣ್ ಬುಡ್ಲೆಗುತ್ತು ಕಾರ್ಯಂತೇರು ರಕ್ಷಿತ್ ಪುತ್ತಿಲ ಕೋಶಾಧಿಕಾರಿ ಶಿವರಾಮ್ ನಿನ್ನಿಕಲ್ ಕಾರ್ಯಕಾರಿ ಸಮಿತಿದ ರಾಘವೇಂದ್ರ ಪಾಲ್ದೆ ತೊಂಡಿರು ಒಂದು ಹೋರಾಟದ ಸವಿ ನೆನಪಿಗಾಗಿ ಕೆದಂಬಡಿ ರಾಮೇಗೌಡರ ಪತಿಯನ್ನು ಅವರಂದರೆ ಆವತ್ತು ಸಂಘಟನೆ ಮಾಡಿದಂಥ ಒಬ್ಬ ಮಹಾಶೂರ ಜನರನ್ನು ಸಂಘಟನೆ ಮಾಡಿ ಮಹಾಶೂರ ಅವರನ್ನು ಈಗ ನೆನಪಿಸುವ ಒಂದು ಕಾರ್ಯಕ್ರಮಕ್ಕಾಗಿ ನಾವು ಅಂದರೆ ಉಸ್ತುವಾರಿ ಒಂದು ಸಮಿತಿ ಅಂತ ಮಾಡಿಕೊಂಡಿದ್ದೇವೆ. ಹಾಗೆ ಈ ಪ್ರತಿಮೆಯನ್ನು ನಾವು ಆಂಧ್ರದಿಂದ ಅಂದರೆ ತೆಲಂಗಾಣ ಆ ಪ್ರದೇಶದಿಂದ ನಾವು ಇವತ್ತು ಅಲ್ಲಿಂದ ಮಾಡಿ ತರ್ತಾ ಇದ್ದೇವೆ. ಹಾಗೆ ಆದಿಚುಂಚನಗಿರಿ ಮಹಾಸ್ವಾಮಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಇವತ್ತು ನಿನ್ನೆ ಅದನ್ನು ಅಲ್ಲಿಂದ ಬಿಡುಗಡೆ ಮಾಡಿದ್ದಾರೆ. ಹಾಗೆ ಆ ಒಂದು ಪ್ರತಿಮೆ ಆದಿಚುಂಚನಗಿರಿಯಿಂದ ಹೊರಟು ಮಡಿಕೇರಿ ಮಾರ್ಗವಾಗಿ ಇವತ್ತು ಸಂಪಾಜೆಗೆ ಬೆಳಿಗ್ಗೆ ಬಂತು. ಸಂಪಾಜೆ 9 ಗಂಟೆಗೆ ಅದನ್ನು ನಾವು ಸ್ವಾಗತಿಸಿ ಅಲ್ಲಲ್ಲಿ ಸಂಪಾಜೆ, ಕಲ್ಲುಗುಂಡಿ, ಅರಂತೋಡು, ಸುಳ್ಯ, ಆನಂತರ ಪುತ್ತೂರಿನ ಮೊದಲು ನಮ್ಮ ಇವರು ಯಾರಂದರೆ MLA ಸಂಜೀವ ಮಠದ ನೇತೃತ್ವದಲ್ಲಿ ಸುಮಾರು 300 ಕಾರುಗಳಷ್ಟು ಜನ ಅಲ್ಲಿಂದ ಬಂದಿದ್ದಾರೆ. ಮಹಾನಗರ ಪಾಲಿಕೆಯಿಂದ ಈ ಒಂದು ಪ್ರತಿಮೆ ಮಾಡಲಿಕ್ಕೆ ಸುಮಾರು 30 ಲಕ್ಷದಷ್ಟು ಮಹಾನಗರ ಪಾಲಿಕೆ, 10 ಲಕ್ಷದಷ್ಟು ಸರ್ಕಾರ ಕೊಟ್ಟು ಇದೊಂದು ಪ್ರತಿಮೆ ಸ್ಥಾಪನೆ ಮಾಡಬೇಕು ಅಂತ ಹೇಳುವಂಥ ಒಂದು ಆದೇಶ ಆಗಿದೆ. ಸ್ವತಂತ್ರದ ಹೋರಾಟದ ವ್ಯಕ್ತಿಯಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ವ್ಯಕ್ತಿ ಕದಂಬಾಡಿ ರಾಮೇಗೌಡರ ವಿಶೇಷವಾದ ಕಂಚಿನ ಪ್ರತಿಮೆ ಮಂಗಳೂರಿಗೆ ಪುರಪ್ರವೇಶ ಆಗ್ತಾ ಇದೆ. ಇತಿಹಾಸವನ್ನು ತಿಳ್ಕೊಳ್ಳೋದವರಿಗೆ
ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಇತಿಹಾಸಗಳ ಪುಟಗಳನ್ನು ನಾವು ತಿಳ್ಕೊಳ್ಬೇಕು. ಪ್ರಧಾನಮಂತ್ರಿಗಳು ಈ ವರ್ಷ ಇತಿಹಾಸವನ್ನು ತಿಳ್ಕೊಳ್ಬೇಕು, ಮುಂದಿನ ಪೀಳಿಗೆಗಳಿಗೆ ಪ್ರೇರಣೆ ಆಗಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ಬಹಳ ಯಶಸ್ವಿಯಾದ ಕಾರ್ಯಕ್ರಮವನ್ನು ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಅನುಷ್ಠಾನ ಮಾಡಿದ್ದಾರೆ. ಇವತ್ತು ಅವರ ವಿಗ್ರಹ ರಚನೆ ಮಾಡಿದ ವಿಗ್ರಹವನ್ನು ಸ್ಥಾಪನೆ ಮಾಡತಕ್ಕಂಥ ಕೆಲಸ ಆಗಿದೆ. ನಾನೆಲ್ಲ ಇದಕ್ಕೆ ಸಹಕಾರ ನೀಡಿದವರಿಗೆ ಅಭಿನಂದನೆಗಳು. ಬಿಜೆಪಿ ನಾಯಕಿ ರವಿಕುಮಾರ್ ಏನನ್ನು ಸಾರ್ವಜನಿಕ ವೇದಿಕೆಯಲ್ಲಿ ರಾಗಿ ಕಳುವೆ ಎಂದು ಪಂಡಿತಿರು ತಾನು 1 ಕಿಲ ರಾಗಿಲ ಕಂಡದಜಿ ಮಾರ್ದಜಿ ಈ ಬಗೆಟ್ ಅರಣ್ಯ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿನ ಎದುರು ಆಣೆ ಪ್ರಮಾಣಗೊಳಿಸದಿತ್ತೆ ಆಡ 6 ಬೈದು ಅರಸಿಕೆರೆತ್ತ ಶಾಸಕರು ಶಿವಲಿಂಗಗೌಡರು ಸುದ್ದಿ ಮಾಧ್ಯಮದ ಕಡ ಪಂತೇರು. ಅರಸಿಕೆರೆ ಶಾಸಕರು ಶಿವಲಿಂಗೇಗೌಡರನ್ನ ಮಿತ್ತು ರಾಗಿ ಕಳುವೆ ಎಂದು ದೂರು ಪಾಡು ನೀಡಿದವರ 6 ಆಣೆ ಪ್ರಮಾಣ ಮಲ್ಪೆರೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಬತ್ತದಿತ್ತೇರು. ಶಾಸಕರು ಶಿವಲಿಂಗೇಗೌಡರು ಈ ಪುರ್ತರು ಸುದ್ದಿ ಮಾಧ್ಯಮದ ಕಡ ಪಾತಿರ್ದು ಬಿಜೆಪಿ ನಾಯಕಿ ರವಿಕುಮಾರ್ ಏನನ್ನು ಸಾರ್ವಜನಿಕ ವೇದಿಕೆಡು ರಾಗಿ ಕಳುವೆ ಎಂದು ಪಂಡಿತಿರು ತಾನು 1 ಕಿಲ ರಾಗಿಲ ಕಂಡದಜಿ ಮಾರ್ದಜಿ ಈ ಬಗೆಟ್ ಅರಣ್ಯ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿನ ಎದುರು ಆಣೆ ಪ್ರಮಾಣಗೊಳಿಸದಿತ್ತೆ ಆಂಡ 6 ಬೈದಿರು ದೇವೇರ್ನ ಎದುರು ತಾನು ಆಣೆ ಮಲ್ತದೆ ಆಣೆ ಪ್ರಮಾಣ ದುಂಬತ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆರಿನ ಭೇಟಿ ಮಲ್ತದೆ ಎಂದು ಶಾಸಕರು ಪಂಡೇರು. ಹಾಸನ ಜಿಲ್ಲೆದ ಕೃಷಿ ವಿಚಾರಗಳು ಹೆಗ್ಗಡೆರು ಏನಾಡ ಚರ್ಚೆ ಮಲ್ತಿರು ಆಂಡ ಆಣೆ ಪ್ರಮಾಣ ಬಗೆಟ್ ಆರಡ ತಾನು ಪಂತುಜಿಂದು ಶಿವಲಿಂಗಗೌಡರು ಪಂಡೇರು. ಆಗಸ್ಟ್ 8 ಅರಸಿಕೆರೆಟ್ಟು ಶಾಸಕರು ಶಿವಲಿಂಗಗೌಡರ ಮಿತ್ತು ನಡತ್ತಿನ ಬಿಜೆಪಿ ಪ್ರತಿಭಟನೆದ ಪುರ್ತುಡು ಬಿಜೆಪಿ ವಿಧಾನ ಪರಿಷತ್ ಸದಸ್ಯರು ರವಿಕುಮಾರ್ ಶಿವಲಿಂಗಗೌಡರನ್ನು ರಾಗಿ ಕಾಳುವೆ ಸಿಮೆಂಟ್ ಕಾಳುವೆ ಕರ್ಬ ಕಾಳುವೆ ಎಂದು ದೂರುದಿತ್ತೇರು. ಒಂದಕ್ಕೆದುರಾದ ಆಗಸ್ಟ್ 22 ಶಿವಲಿಂಗಗೌಡರು ಅರಸಿಕೆರೆಟ್ಟು ಮಾಮಲ್ಲ ಪ್ರತಿಭಟನೆ ನಡಪಾದು ತಾನು 1 kg ರಾಗಿ ಸತ ಕಂಡದಜಿ ಖಂಡದಿಂದ ದಾಖಲೆದ ಒಟ್ಟುಗು ಸಾಬೀತು ಮಲ್ಪಾಡು ಇಜ್ಜಿಂಡ ಧರ್ಮಸ್ಥಳಕ್ಕೂ ಬಲೆ ದೇವೇರ್ನ ಮಿತ್ತ ಆಣೆ ಮಲ್ಪುಗಾಂದು ಸವಾಲ್ ಪಾಡ್ದಿತ್ತೇರು. ಅಂಚಾದ ಅಭಿಮಾನಿಲಿನ ಒಟ್ಟುಗೂ ಧರ್ಮಸ್ಥಳಕ್ಕೂ ಬಸದಿತ್ತೇರು. ಧರ್ಮಸ್ಥಳಕ್ಕೆ ವಿಶೇಷತೆಯಿಂದ ಬಂದಿದ್ದೀವಿ. ಒಂದು ಹರಕೆ ಇತ್ತು, ಒಂದು ಮಾತಿತ್ತು, ಒಂದು ನನ್ನನ್ನು ಅನ್ಯ ಪಕ್ಷದವರು ನಮ್ಮ BJP ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಅನ್ನೋರು ನನ್ನನ್ನು ರಾಗಿ ಕದ್ದಿರ್ತಕ್ಕಂಥ ಕಳ್ಳ ಅಂಥೇಳಿ ಸಂಬೋಧನೆ ಮಾಡಿದರು. ನಾವು ರವಿಕುಮಾರ್ ಅವ್ರಿಗೆ ಹೇಳಿದ್ದೆವು, ನಾನು ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣ ಮಾಡೋಕ್ಕೆ ಸಿದ್ಧ ಇದ್ದೀನಿ, ಬನ್ನಿ ಅಂತ. ಇಲ್ಲ ಇವತ್ತೆಲ್ಲ ನಾನು ಅವತ್ತೇ ನೀವು ಯಾವತ್ತಾದರೂ ಹೋಗಿ ಸತ್ಯ ಮಾಡಿ ನೀವು ಹೇಳಿದ ಇದಕ್ಕೆ ನಾನು ಗುರಿ ಆಗ್ತೀನಿ ಅಂತೇಳಿ ಹೇಳಿದ್ದೆ. ಅವರು ಇದುವರೆಗೂ ಬಂದು ಮಾಡಲಿಲ್ಲ. ಅದು ಮುಂದೆ ಅವರು ಏನು ದಾಖಲಾತಿಗಳಿದೆ ಅನ್ನೋದನ್ನು ಅವರು ಈಗ ಬಿಡಬೇಕಷ್ಟೆ. ಆಮೇಲೆ ಮುಂದೆ ಕಾನೂನಿನ ಹೋರಾಟ ಇರುತ್ತೆ. ಕಾನೂನು ಸುಮ್ಮನೆ ನಿರಪರಾಧಿಗಳನ್ನೆಲ್ಲ ಈ ರೀತಿ ಸಾರ್ವಜನಿಕವಾಗಿ ನಿಂದನೆ ಮಾಡ್ತಕ್ಕಂಥದ್ದು ಸರಿಯಿಲ್ಲ. ಇದಕ್ಕೆಲ್ಲ ನಾಸ್ತಿ, ಇದಕ್ಕೆಲ್ಲ ತಕ್ಕ ಪಾಠ ಕಲಿಸ್ತಕ್ಕಂಥ ಸ್ಥಳ ಇದು ಅಂತೇಳಿ ಇಂಥ ಹಗುರವಾದಂಥ ಒಬ್ಬ ಜನಪ್ರತಿನಿಧಿನ ಹಗುರವಾಗಿ ಮಾತನಾಡ್ತಕ್ಕಂಥದ್ದಕ್ಕೆ ಕಡಿವಾಣ ಹಾಕಬೇಕು, ಇದು ಮಾದರಿ ಆಗಬೇಕು ಅನ್ನೋ ದೃಷ್ಟಿಯಿಂದಲೇ ನಾನು ಇಲ್ಲಿ ಬಂದಿದ್ದೀನಿ. ತುಳು ಭಾಷೆಗೆ ಹೆಚ್ಚಿಗೆ ರಾಜ್ಯ ಭಾಷೆಯಾದ ತಾನಮಾನ ಕೊರಡುವುದು ಹಕ್ಕೊತ್ತಾಯ ಮಲ್ಪೆರೆ ತುಳುನಾಡದ ಬೇತೆ ಬೇತೆ ತುಳು ಪರ ಸಂಘಗಳು ಒಟ್ಟು ಸೇರಿದು ನಿರ್ಧಾರ ಮಲ್ಸದೈತದು. ಆಗಸ್ಟ್ 31 ಬೊಕ್ಕ ಸೆಪ್ಟೆಂಬರ್ 1 ಟ್ವೀಟ್ ತುಳುನಾಡು ಅಭಿಯಾನ ದಿವೊಂದುಂಡು ಜೈ ತುಳುನಾಡು ಸಂಘಟನೆದ ಕಾರ್ಯಂತಿರ ಅವಿನಾಶ್ ಪಂತೇರು. ಜೈ ತುಳುನಾಡು ಸಂಘಟನೆದ ಕಾರ್ಯಂತಿರ ಅವಿನಾಶ್ ಕುಡ್ಲಾಡು ಸುದ್ದಿ ಕುಟುಡು ಪಾತಿರದು ತುಳು ಭಾಷೆಗೆ ಹೆಚ್ಚಿಗೆ ರಾಜ್ಯ ಭಾಷೆಯಾದ ತಾನಮಾನ ಕೊರಡೊಂದು ಹಕ್ಕೊತ್ತಾಯ ಮಲ್ಪೆರೆ ತುಳುನಾಡದ ಬೇತೆ ಬೇತೆ ತುಳು ಪರ ಸಂಘಗಳು ಒಟ್ಟು ಸೇರಿದು ನಿರ್ಧಾರ ಮಲ್ತದೈತದು. ಆಗಸ್ಟ್ 31 ಬೊಕ್ಕ ಸೆಪ್ಟೆಂಬರ್ 1 ಟ್ವೀಟ್ ತುಳುನಾಡ ಅಭಿಯಾನ ದಿವೊಂದುಂಡು ಪಂಡೇರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬರ್ಪು ನಡೆದವರ 5 ಟ್ವೀಟ್ ಅಭಿಯಾನ ನಡಪಾಯರ್ ನಿರ್ಧಾರ ಮಲ್ತದಂಡು. ಸಂವಿಧಾನದ ಆರ್ಟಿಕಲ್ 341, 345, 347 ಪ್ರಕಾರ ಒಂಜೆಡ್ದೆಚ್ಚ ಭಾಷೆನೇ ರಾಜ್ಯದ ಅಧಿಕೃತ ಭಾಷೆ ಮಲ್ಪೆರೆ ಸರ್ಕಾರಗೂ ಅವಕಾಶ ಉಂಟು. ರಾಜ್ಯಡು ಕನ್ನಡ ಭಾಷೆ ಹಿಡಿದು ಬೊಕ್ಕ ಹೆಚ್ಚು ಜನ ಗಳಸುನ ಭಾಷೆ ತುಳು ಆಂಡ ಸರ್ಕಾರ ಕಡೆ ಸಾವನುಂಡು ಅಂಚದು ಮಾತಾ ತುಳು ಸಂಘಲು ಒಟ್ಟು ಸೇರಿದು ಹಕ್ಕೊತ್ತಾಯ ದುಂಬುದಿಯರ ನಿರ್ಧಾರ ಮಲ್ತದನೆಂದು ಅವಿನಾಶ್ ಪಂಡೇರು. ತುಳು ರಾಜ್ಯ ಭಾಷೆ ಆಗಬೇಕು, ತುಳುವನ್ನು ಅಧಿಕೃತವಾಗಿ 8ನೇ ಪರಿಚಯಕ್ಕೆ ಸೇರಿಸಬೇಕಂತ ಹೇಳುವ ಒಂದು ದೃಷ್ಟಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಾವು ಪ್ರಯತ್ನಗಳನ್ನು ಪಡ್ತಾ ಇದ್ದೇವೆ, ಹೋರಾಟಗಳು ನಡೀತಾ ಬರ್ತಾ ಇದೆ. ಆದರೆ ನಾವು ಟ್ವಿಟರ್ ಅಭಿಯಾನಗಳು ಕೂಡ ಈ ಮುಂಚೆ ಕೂಡ ನಾವು ಮಾಡಿದ್ವಿ. ಆದರೆ ಇಲ್ಲಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮಂತ್ರಿಗಳಾಗಿರ್ಬೋದು ಅಥವಾ ನಮ್ಮ ಜನಪ್ರತಿನಿಧಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡುವಂಥ ದೃಷ್ಟಿಯಲ್ಲಿ ಅಥವಾ ಜನಸಾಮಾನ್ಯರಿಗೆ ಇದರ ಬಗ್ಗೆ ತಿಳುವಳಿಕೆ ಕೊಡುವಂಥ ದೃಷ್ಟಿಯಲ್ಲಿ ಕೂಡ ಮುಂದಿನ ನಮ್ಮ ಆಗಸ್ಟ್ 30, 31 ಮತ್ತು ಸೆಪ್ಟೆಂಬರ್ 1 ಈ ಬಗ್ಗೆ ನಾವು ಟ್ವಿಟರ್ ಅಭಿಯಾನವನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ.
ಈ ಬಗ್ಗೆ ನಮ್ಮ ಒಂದು ಕಳಕಳಿಯ ವಿನಂತಿ ಏನಂತ ಹೇಳಿದರೆ ಮಂಗಳೂರಿನ ಅಥವಾ ನಮ್ಮ ತುಳುನಾಡಿನ ಜನರು ಇದಕ್ಕೆ ಸಹಕರಿಸಬೇಕು. ಅಥವಾ ಯಾರೆಲ್ಲ ತುಳು ಭಾಷೆಯನ್ನು ಮಾತಾಡ್ತಾ ಇದ್ದಾರೆ ವಿಶ್ವದಾದ್ಯಂತ ನಮ್ಮ ತುಳು ಭಾಷೆಯ ಮಾತಾಡುವಂಥ ಜನರು ಇದಕ್ಕೆ ಸಹಕರಿಸಬೇಕು. ಜಾತಿ ಧರ್ಮ ಮತ ಎಲ್ಲ ಬಿಟ್ಟು ಈ ಟ್ವೀಟ್ ಅಭಿಯಾನದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳುವ ಒಂದು ಕಳಕಳಿಯ ವಿನಂತಿ ಕೂಡ ನಾವು ನಾವು ಮಾಡ್ತಾ ಇದ್ದೇವೆ. ಮತ್ತು ಈ ಒಂದು ಅಭಿಯಾನದಿಂದ ಯಾವ ರೀತಿ ನಮಗೆ ಪ್ರಯೋಜನ ಆಗ್ತದೆ ಮತ್ತು ಯಾವ ರೀತಿ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ಕೂಡ ಈ ಬಗ್ಗೆ ಒಂದು ಟ್ರೆಂಡ್ ಆದರೆ ಖಂಡಿತವಾಗಿ ಈ ಬಗ್ಗೆ ಒಂದು ಅವರ ಗಮನಕ್ಕೂ ಬರುವಂತಹ ಸಾಧ್ಯತೆಗಳು ಇದೆ. ಪುದು ಮಾಪ್ಲ ಶಾಲೆಡ್ ಉಳ್ಳಾಲ ಕ್ಷೇತ್ರದ ಶಾಸಕರನ 5 ಲಕ್ಷ ರೂಪಾಯಿ ಅನುದಾನ ಪೊಂಜು ಬೊಕ್ಕ ಜೋಕ್ಲಿನ ಕಲ್ಯಾಣ ಇಲಾಖೆ NREG ಬೊಕ್ಕ ಬೇತೆ ಅನುದಾನ ಲೆಡ್ದು ಹೊಸದಾದ ಅಂಗನವಾಡಿ ಕೇಂದ್ರ ಕಟ್ಟೆರೆ ಎತ್ತದು ಶಾಸಕರ UT ಖಾದರ್ ಶಿಲಾನ್ಯಾಸ ನಡಪಾಯರು. ಪುದು ಮಾಪ್ಲ ಶಾಲೆಡ್ ಉಳ್ಳಾಲ ಕ್ಷೇತ್ರದ ಶಾಸಕರನ 5 ಲಕ್ಷ ರೂಪಾಯಿ ಪೊಂಜು ಬೊಕ್ಕ ಜೋಕ್ಲಿನ ಕಲ್ಯಾಣ ಇಲಾಖೆ NREG ಬೊಕ್ಕ ಬೇತೆ ಅನುದಾನ ಲೆಡ್ದು ಹೊಸದಾದ ಅಂಗನವಾಡಿ ಕೇಂದ್ರ ಕಟ್ಟೆರೆ ಎತ್ತದು ಶಿಲಾನ್ಯಾಸ ಕಾರ್ಯಕ್ರಮ ಅಟ್ಟಣ ಮಲ್ತಿತ್ತಿರು. ಶಾಲೆ ಅಂಗನವಾಡಿ ಜೋಕುಲು ಪೂತ ಗುಚ್ಚಿ ಕುಡಿದು ಶಾಸಕರು UT ಖಾದರ್ ನೆನೆದುಕೊಂಡಿರು. UT ಖಾದರ್ ಶಿಲಾನ್ಯಾಸ ನಡಪಾಯರು. UT ಖಾದರ್ ಪಾತಿರ್ದು ಪುದು ಗ್ರಾಮ ಪಂಚಾಯತ್ ಸುತ್ತುಡು ಬಾಕಿಯಾದ ಪುನಃ ಮೂಲ ಸೌಕರ್ಯನ ಬಗೆಟ್ ಭಿನ್ನೈತೊನ್ನ ಓಲೆನಿದು ತಂದುಂಡು ಮುಖ್ಯ ಗುಮನದ ನಿಲೆಟ್ ಹಂತವಾದ ಅಭಿವೃದ್ಧಿ ಮಲ್ಪೊಂದು ಪಂಡಿರು. ಕುಡ್ಲ ಕ್ಷೇತ್ರಡು ಅಂಗನವಾಡಿ ಕಟ್ಟೊಣಲಿಗೆ ಗ್ರಾಮ ಪಂಚಾಯತ್ NREG 5 ಲಕ್ಷ ರೂಪಾಯಿ ಅನುದಾನದಿಂದ ತಾನು ಶಾಸಕರನ್ನ ನಿಧಿಡ್ದು 5 ಲಕ್ಷ ರೂಪಾಯಿ ಅನುದಾನ ಕೊರ್ಪೆ ಎಂದು ಶಾಸಕರು UT ಖಾದರ್ ಪಂಡಿರು. ಜಿಲ್ಲಾ ಪಂಚಾಯತ್ ದುಂಬದ ಸದಸ್ಯರು ಉಮ್ಮರ್ ಫಾರೂಕ್, ಪುದು ಗ್ರಾಮ ಪಂಚಾಯತ್ ಗುರ್ಕಾರಿ ರಮ್ಲಾನ್, ಒತ್ತುಗುರ್ಕಾರ್ದಿ ಲಿಡಿಯಾ ಪಿಂಟೋ, ಗ್ರಾಮ ಪಂಚಾಯತ್ ಸದಸ್ಯರು ಕಿಶೋರ್ ಸುಜಿ, ಹಿರಿಯ ಅಧಿಕಾರಿಗಳು, ಶಾಲಾಡಳಿತ ಮಂಡಳಿದಕ್ಲು ಬರವು ಕಲ್ಪವನಕ್ಲು ಪಾಲ್ದೆ ತುಂಡಿರು. ಪುದರ್ಪೋಯಿ ಆಟದ ಪ್ರಸಂಗ ಬರೆಪುನಾರು ಯಕ್ಷಗುರು ಗಣೇಶ್ ಕೊಲೆಕಾಡಿಯರಿಗೆ 2022ನೇ ಸಾಲದ ಕೊಂಬ್ಳೆ ಪಾರ್ಥಿಸುಬ್ಬ ಪ್ರಶಸ್ತಿ ಸಂದದಡು. ಮುಲ್ಕಿ ತಾಲೂಕದ ಗಣೇಶ್ ಕೊಲೆಕಾಡಿಯರು ಕೆಲವು ವರ್ಷಲಿಡ್ದು ಹುಷಾರಿಜಂದೆ ಜೆತ್ತಿನವಲೆ ಇತ್ತದು ಬದುಕು ಸಾಗಾಯರ ಭಾರಿ ಕಷ್ಟ ಬರೊಂದುಲ್ಲೇರು. ಪುದರ್ಪೋಯಿ ಆಟದ ಪ್ರಸಂಗ ಬರೆಪುನಾರು ಯಕ್ಷಗುರು ಗಣೇಶ್ ಕೊಲೆಕಾಡಿಯರಿಗೆ 2022ನೇ ಸಾಲದ ಕೊಂಬ್ಳೆ ಪಾರ್ಥಿಸುಬ್ಬ ಪ್ರಶಸ್ತಿ ಸಂದದಡು. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಗೊತ್ತು ಮಲ್ತಿದ್ದು ಮರ್ಯಾದಿ ಪ್ರಶಸ್ತಿಗೆ ಪುದರ್ಪೋಯಿ ಭಾಗವತರಾದುಪುನ ಪುತ್ತಿಗೆ ರಘುರಾಮ ಹೊಳ್ಳ, ಪಟ್ಲ ಸತೀಶ್ ಶೆಟ್ಟಿ ಬೊಕ್ಕ ಬಡಗುತಿಟ್ಟದ ಭಾಗವತಿರು KP ಹೆಗಡೆರಿನ ಪ್ರಶಸ್ತಿಗೆ ಅಜತಿದ್ದೇರು. ಯಕ್ಷಗಾನ ಕವಿ, ಅರ್ಥಧಾರು, ವೇಷಧಾರು, ಮದ್ದಳೆಗಾರೆ, ಯಕ್ಷಗುರು, ವಾರ್ತಮಾಣಿ, ನಾಟಕಗಾರೆ, ಕೀರ್ತನೆಗಾರೆ ಆದಿತ್ತದು ಆಟದ ಅಜಿಪ್ಪ ಪ್ರಸಂಗಲಿನ ಬರೆತನ ಮುಲ್ಕಿ ತಾಲೂಕದ ಗಣೇಶ್ ಕೊಲೆಕಾಡಿಯರು ಕೆಲವು ವರ್ಷಲಿಡ್ದು ಹುಷಾರಿಜಂದೆ ಜೆತ್ತಿನವಲೆ ಇತ್ತದು ಬದುಕು ಸಾಗಾಯರೆ ಭಾರಿ ಕಷ್ಟ ಬರೊಂದುಲ್ಲೇರು. ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಉಳ್ಳಾಲ 75ನೇ ವರ್ಷದ ಅಮೃತ ಮಹೋತ್ಸವ ಲೇಸಿದ ಲೆಪ್ಪೋಲೆ ಬಿಡುಗಡೆ ಕಾರ್ಯಕ್ರಮ ಇಂಚಿಪ ಉಳ್ಳಾಲ ಶ್ರೀ ಶಾರದಾ ನಿಕೇತನೋಡು ನಡತ್ತಂಡು. ಉದ್ಯಮಿ ಉಮೇಶ್ ಬೆಂಜನಪದವು ಲೆಪ್ಪೋಲೆ ಬಿಡುಗಡೆ ಮಲ್ತದು ಎಡ್ಡೆಪ್ಪು ಬಯಕೇರು. ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಉಳ್ಳಾಲ 75ನೇ ವರ್ಷದ ಅಮೃತ ಮಹೋತ್ಸವ ಲೇಸಿದ ಲೆಪ್ಪೋಲೆ ಬಿಡುಗಡೆ ಕಾರ್ಯಕ್ರಮ ಇಂಚಿಪ ಉಳ್ಳಾಲ ಶ್ರೀ ಶಾರದಾ ನಿಕೇತನೋಡು ನಡತ್ತಂಡು. ಭರತ್ ಉಳ್ಳಾಲ ಇದುಕೊಂಡಿರು. ಉದ್ಯಮಿ ಉಮೇಶ್ ಬೆಂಜನಪದವು ಲೆಪ್ಪೋಲೆ ಬಿಡುಗಡೆ ಮಲ್ತದು ಎಡ್ಡೆಪ್ಪು ಬಯಕೇರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ದ ದುಂಬುದ ಒತ್ತು ಗುರ್ಕಾರ್ಯರು ಸತೀಶ್ ಕುಂಪಲ ಶತಚಂಡಿಕಯಾಗದ ಭಿತ್ತಿಪತ್ರ ಉದಿಪನ ಮಲ್ತಿರು. ಉತ್ಸವ ಸಮಿತಿದ ಮರ್ಯಾದಿ ಗುರ್ಕಾರ್ಯರು US ಪ್ರಕಾಶ್, ಗುರ್ಕಾರ್ಯರು ಶ್ರೀಕರ ಗಿಣಿ, ಕಾರ್ಯ ಗುರ್ಕಾರ್ಯರು ವಿಜಯ ಪಂಡಿತ್, ಪ್ರಧಾನ ಕಾರ್ಯಂತಿರು ಭರತ್ ಕುಮಾರ್, ಯಾಗ ಸಮಿತಿ ಸಂಚಾಲಕರು ಸುದೇಶ್ ಮರೋಲಿ, ಶಾರದಾ ಮಹಿಳಾ ವೇದಿಕೆ ಗುರ್ಕಾರ್ದಿ ರೇಣುಕಾ ಕಾಂಚನ್, ಕಾರ್ಯಂತಿರು ಪ್ರಭಾವತಿ, ಗೀತಾ ವಿ ಉಳ್ಳಾಯ, ಆನಂದ ಉಳಿಯ, ನವೀನ್ ನಾಯಕ್, ರಾಜಾರಾಮ್ ನಾಯಕ್, ಗಣೇಶ್ ಭಟ್ ಪಾಲ್ದೆ ತುಂಡಿರು. ಪಶುಪತಿ ಉಳ್ಳಾಲ ಸೊಲ್ಮೆ ಸಂದಾಯರು. ನಮ್ಮ 75ನೇ ವರ್ಷ ಇವತ್ತು ಆಚರಣೆ ಮಾಡೋದಿದ್ರೆ ನಮ್ಮ ಹಿರಿಯರ ಒಂದು ಬಹಳ ತ್ಯಾಗದ ಮನೋಭಾವದಿಂದ ನಾವು ಇವತ್ತು ಇದನ್ನು ಆಚರಿಸ್ತೇವೆ. ಮೊದಲು ಹೇಳಿದಾಗೆ ಈ ಉತ್ಸವದಲ್ಲಿ ಪ್ರಾರಂಭಿಸಿದಾಗ ಇದ್ದವರು 1% ಇರ್ಬೋದು, 1% 1% ಇರ್ಬೋದು. ನನಗೆ ಗೊತ್ತಿದ್ದಾಗ ಹಿರಿಯರಲ್ಲಿ ಪ್ರಕಾಶರು ಒಂದು ನಾರಾಯಣ ಕಾಣ್ತಾ ಇದ್ದಾರೆ. ಬೇರೆ ಎಲ್ಲ ಮಾಧವ ಇವರು ನನಗೆ ಉತ್ಸವದ ಜ್ಞಾಪಕ ಇರ್ಬೋದು, ಸಣ್ಣರಾಯ. ಮತ್ತೆ ಎಲ್ಲ ನಾವು ಈ ಉತ್ಸವದ ನಂತರದವರು, ಸ್ಥಾಪನೆ ಆದ ನಂತರದವರು ನಾವು ಜನ್ಮದಲ್ಲಿದ್ದವರು. ಉತ್ಸವ ಸ್ಟಾರ್ಟಿಂಗಲ್ಲಿ ನೋಡಿದ್ವಿ ನಾವು ಜನ್ಮವೇ ಆಗಲಿಲ್ಲ. ಹಾಗೆ ನಮ್ಮ ಹಿರಿಯರಾದ ಪ್ರಥಮವಾಗಿ ನಮ್ಮೆಲ್ಲರಿಗೂ ಗೊತ್ತಿದ್ದಾರೆ 1948 ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನಿರ್ಬಂಧ ಹೇರಿದಾಗ ಸರ್ಕಾರ ಉಳ್ಳಾಲದಲ್ಲಿ ಶಾರದೋತ್ಸವ, ಮಂಗಳೂರಿನಲ್ಲಿ ಗಣೇಶೋತ್ಸವವನ್ನು ನಮ್ಮ ದಯಾನಂದ ನಾಯಕರೇ
ಚಾರ್ಟರ್ ಸೆಕ್ರೆಟರಿ ಅಂತ ಹೇಳ್ತಾರೆ. ಅಂದರೆ ಪ್ರಥಮವಾಗಿ ಅವರೇ ಕಾರ್ಯದರ್ಶಿ ಸ್ಥಾನವನ್ನು ವಹಿಸಿಕೊಂಡು ನಡೆಸಿದಂಥ ಉತ್ಸವ. ದಯಾನಂದ ನಿರಂತರವಾಗಿ ಅವರ ಜೀವಿತ ಕಾಲದವರೆಗೂ 70 ವರ್ಷ ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಈಗ ನಮ್ಮ ಅವರೊಟ್ಟಿಗೆ ಅವರ ಭಾವನಾದ ನರಸಿಂಹಯ್ಯರು ಹಾಗೂ ಮಂಜಪ್ಪ ಬ್ಯಾಗ್ ಮಾಸ್ಟರ್ ಬಹಳಷ್ಟು ಜನ ಇದ್ದಾರೆ. ನಾನು ಹೇಳ್ತಾ ಹೋದರೆ ಒಬ್ಬರದ್ದು ಹೇಳಿದ ಒಬ್ಬರದ್ದು ಹೇಳಿಲ್ಲ ಅಂತೇಳಿ ಬರ್ಬೋದು. ಆದರೆ ಕೆಲವು ಹಿರಿಯರದ್ದು ನಾನು ಜ್ಞಾಪಿಸ್ತಾ ಇದ್ದೇನೆ. ಸೆಪ್ಟೆಂಬರ್ 1 ಹಾವೇರಿ ನಡಪುನ ಅಗ್ನಿವೀರ ಅಜಪು ಶಿಬಿರಡು ಪಾಲ್ದೆತು ನೆರೆ ಪೂಂದುಪುನ ಬಂಟ್ವಾಳ ತಾಲೂಕದ ಅಭ್ಯರ್ಥಿಗಳ ಒಟ್ಟುಗು ಶಾಸಕರು ರಾಜೇಶ್ ನಾಯ್ಕ್ ಉಳಿಪಾಡಿ ಅರಿನ ಆಫೀಸ್ ಪಾತ್ರಕತೆ ನಡಪಾಯರು. ಹಾವೇರಿಗೆ ಪೋಪುನ ಅಭ್ಯರ್ಥಿಗಳಿಗೆ ಶಾಸಕರು ಧರ್ಮಗು ಬಸ್ದ ವ್ಯವಸ್ಥೆ ಮಲ್ಸಿದರು. ಸೆಪ್ಟೆಂಬರ್ 1 ಹಾವೇರಿ ನಡಪುನ ಅಗ್ನಿವೀರ್ ಅಜಪು ಶಿಬಿರಡು ಪಾಲ್ದೆತು ನೆರೆ ಪೂಂದುಪುನ ಬಂಟ್ವಾಳ ತಾಲೂಕದ ಅಭ್ಯರ್ಥಿಗಳ ಒಟ್ಟುಗು ಶಾಸಕರು ರಾಜೇಶ್ ನಾಯ್ಕ್ ಉಳಿಪಾಡಿ ಅರಿನ ಆಫೀಸ್ ಪಾತ್ರಕತೆ ನಡಪಾಯರು. ಶಾಸಕರಿನ ಮುಟ್ಟದ ಸಹಾಯಕರು ಶಿವಾನಂದ ಪೂಜಾರಿ ಶಿಬಿರದ ಪೊರ್ತುಡು ಬೋಡಾಯಿನ ಅಗತ್ಯದ ದಾಖಲೆಯ ಮಾಹಿತಿ ಕುರಿಯರು. ಹಾವೇರಿಗೆ ಪೋಪನ ಅಭ್ಯರ್ಥಿಲೆಗೂ ಶಾಸಕರು ಧರ್ಮಗು ಬಸ್ದ ವ್ಯವಸ್ಥೆ ಮಲ್ತಿದ್ದಾರೆ. ಈ ಪೊರ್ತುಡು ಬಂಟ್ವಾಳ ನಗರ ಅಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ದೇವದಾಸ್ ಶೆಟ್ಟಿ, ಬಿಜೆಪಿ ಬಂಟ್ವಾಳ ಮಂಡಲ ಪ್ರಧಾನ ಕಾರ್ಯಂತಿರು ಡೊಂಬಯ್ಯ ಅರಳ, ಪ್ರಕಾಶ್ ಅಂಜನ್, ಶಾಂತಪ್ಪ ಪೂಜಾರಿ, ಪೂವಪ್ಪ ಮೆಂಡನ್, ರಘುರಾಮ ಶೆಟ್ಟಿ ಕನ್ಯಾನ, ಪ್ರಣಾಮ್ ರಾಜ್ ಅಜ್ಜಿಬಿಟ್ಟು ಪಾಲ್ದೆ ತುಂಡಿರು. PUC ಸೈನ್ಸ್ ಅಲ್ಲಿ ಯಾರು ಬಯಾಲಜಿ ತಗೊಂಡಿರ್ತಾರೆ ಅವರಿಗೆ ನರ್ಸಿಂಗ್ ಅಸಿಸ್ಟೆಂಟ್, ಹಾಗೆ ಅವ್ರದ್ದು ಸ್ಪೆಸಿಫಿಕೇಶನ್ ಪ್ರಕಾರ ಅವ್ರು ಯಾವುದಕ್ಕೆ ಸೂಟ್ ಆಗ್ತಾರ ಆ ವಿಭಾಗಕ್ಕೆ ಅವರು ಮತ್ತೆ ಭಾರತ ಸೇನೆಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಇದೆ. 12 ಲಕ್ಷದ ಒಂದು ಲಂಸಮ್ ಮೊತ್ತ ಭಾರತ ಸರ್ಕಾರದಿಂದ ಕೊಡ್ತಾರೆ. ಅದರ ಹೊರತಾಗಿ ಅವರಿಗೊಂದು ಕೋಟೆ ಸಿಗುವ ಕೋಟದ ವ್ಯವಸ್ಥೆ ಮಾಡಿದ್ದಾರೆ. ಅದೇ ಪ್ರಕಾರ ಆಮೇಲೆ ಇಲ್ಲಿ ಹೊರಗೆ ಬಂದು ಯಾವುದೊಂದು ಸ್ವಉದ್ಯೋಗ ಮಾಡೋದಾದ್ರೂ ಕೂಡ 16 ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯವನ್ನು ಒದಗಿಸಲಿಕ್ಕೆ ಕೂಡ ಪಡೆಯುವಂತ ಕೂಡ ಒಂದು ಉತ್ತಮ ಅವಕಾಶ ಇದೆ. ಇದರಲ್ಲಿ ವಯೋಮಿತಿ ನಿಗದಿಪಡಿಸಿದರೆ ಏನಂತ ಹೇಳಿದ್ರೆ 17 ವರೆಯಿಂದ 23 ವರ್ಷ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನಿಮಗೆ ಕೆಲಸ ಮಾಡೋ ಅವಕಾಶಗಳು ಮತ್ತೆ ಸಿಗ್ತದೆ. ನೀವು ಇಲ್ಲೇ ಮಾಡ್ಬೋದು, ಅಂದರೆ ಬೇರೆ ಬಂದಲ್ಲಿ ರೆವಿನ್ಯೂ, ಪೊಲೀಸ ಮತ್ತು ಎಲ್ಲದರಲ್ಲೂ ನಿಮ್ಗೆ ಅವಕಾಶ ಸಿಗ್ತದೆ. ಯೂಶುವಲಾಗಿ ನಾವು ಏನು ಮಾಡ್ತೇವೆ, ಯಾವುದರಲ್ಲಿ ಒಂದು ಕೆಲಸ ಸೇರಬೇಕು ಅಂತ ಈಗ ಒಂದು ನರ್ಸಿಂಗ್ ಅಂತ ಹೇಳಿದ್ರೆ ನರ್ಸಿಂಗ್ ಕೋರ್ಸ್ ಮಾಡಬೇಕು. ಈಗ ಮಿಲಿಟರಿ ಥರನೇ ಮಿಲಿಟರಿಗೆ ಹೋಗ್ಬೇಕಾದ್ರೆ ಕೋರ್ಸ್ ಮಾಡಿ ನರ್ಸಿಂಗ್ ಕೋರ್ಸ್ ಮಾಡಬೇಕು ಅಂತಂದರೆ ನೀವು ದುಡ್ಡು ಕೊಟ್ಟು ನೀವು ಕೋರ್ಸ್ ಮಾಡಬೇಕು. ಅಥವಾ ಬೇರೆ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ದುಡ್ಡು ಕೊಡಬೇಕು, ಫೀಸ್ ಕೊಡಬೇಕು, ನೀವು ಮಾಡಬೇಕು. ಎಕ್ಸೆಪ್ಟ್ ಇದರಲ್ಲಿ ನಮ್ಮ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದರೆ ಸರ್ಕಾರನೇ ದುಡ್ಡು ಕೊಟ್ಟು ನಿಮಗೆ ಟ್ರೈನ್ ಮಾಡ್ತದೆ. ನೀವು ಆ್ಯಕ್ಚುಲಿ ಇಟ್ಸ್ ಅ ಟ್ರೈನಿಂಗ್ ಇದ್ದಾಗ 4 ವರ್ಷದ ಕೋರ್ಸ್ ನಿಮ್ದು. ಹೊಸದಾದ ಕಟ್ಟಣ ಕುಡ್ಲ ತಾಲೂಕು ಬಿರುವೇರ ಸಂಘನು ಸೆಪ್ಟೆಂಬರ್ 4 ಐತಾರ ಕಾಂಡೆ 10 ಗಂಟೆಗೆ ಕುದ್ರೋಳಿ ಕ್ಷೇತ್ರದ ಅಧ್ಯಕ್ಷ ಕೊರಗಪ್ಪ ನೆಂಪುದ ಸಭಾಂಗಣಡು ಉದೀಪನ ಮಲ್ಪಣದು ಸಂಘದ ಗುರುಕಾರ್ಯರು ಜಿತೇಂದ್ರ ಸುವರ್ಣ ಪಂತೇರು. ಕುಡ್ಲ ತಾಲೂಕು ಬಿರುವೇರ ಸಂಘದ ಗುರುಕಾರ್ಯರು ಜಿತೇಂದ್ರ ಜೆ ಸುವರ್ಣ ಕುಡ್ಲಾಡು ಸುದ್ದಿಕೂಟುಡು ಪಾತಿರ್ದು ಹೊಸದಾದ ಕಟ್ಟದ್ನ ಕುಡ್ಲ ತಾಲೂಕು ಬಿರುವೇರ ಸಂಘದ ಉದೀಪನ ಬಗೆಟ್ ವಿವರ ಕುರಿಯರು. ಸೆಪ್ಟೆಂಬರ್ 4 ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಅಧ್ಯಕ್ಷ ಕೊರಗಪ್ಪ ನೆಂಪುದ ಸಭಾಂಗಣಡು ಕಾಂಡೆ 10 ಗಂಟೆಗೆ ಉದೀಪನ ಲೇಸಿದಿವನ್ನುಡು ದುಂಬುದ ಕೇಂದ್ರ ಮಂತ್ರಿ ಬಿ ಜನಾರ್ದನ ಪೂಜಾರಿ ಬೊಕ್ಕ ರಾಜ್ಯ ವಿಧಾನಸಭೆದ ದುಂಬುದ ಮುಖ್ಯ ಸಚೇತಕರು ವಸಂತ ಬಂಗೇರ ತಾಲೂಕು ಬಿರುವೇರ ಸಂಘನು ಉದೀಪನ ಮಲ್ಪೇರು. ಇಂಧನ, ಕನ್ನಡ ಬೊಕ್ಕ ಸಂಸ್ಕೃತಿ ಮಂತ್ರಿ ವಿ ಸುನೀಲ್ ಕುಮಾರ್, ಸಮಾಜ ಕಲ್ಯಾಣ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ, ವಿಧಾನ ಪರಿಷತ್ ಎದುರು ಪಕ್ಷದ ನಾಯಕರು BK ಹರಿಪ್ರಸಾದ್, ಶಾಸಕರು ದುಂಬುದ ಶಾಸಕರು ಮಂತ್ರಿಯರು ಬೊಕ್ಕ ಬಿರುವೇರೆ ನಾಯಕರು ಪಾಲ್ದೆತುನುವೆರೆಂದು ಜಿತೇಂದ್ರ ಸುವರ್ಣ ಪಂಡೇರು. ಕುಡ್ಲ ತಾಲೂಕದ ಅಜಿಪ ಬಿರುವೇರೆ ಸಂಘರು ತಾಲೂಕು ಸಂಘದ ಒಟ್ಟುಗು ಕೈ ಜೋಡಿಸಾದ ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ಸಂದೇಶದಂಚ ಬರವು ಸಂಘಟನೆಡಿದು ಸಮಾಜವನ್ನು ಗಟ್ಟಿ ಮಲ್ಪುನ ಉದ್ದೇಶದೊಟ್ಟುಗು ರಾಜಕೀಯದಂತೆ ಸಂಘ ಕಾರ್ಯ ಮಲ್ಪುಂಡುವುದು ಜಿತೇಂದ್ರ ಸುವರ್ಣ ತಿರಿಪಾಯರು. ಸಂಘದ ಮರ್ಯಾದೆ ಗುರುಕಾರ್ಯರು ರಂಜನ್ ಮಿಜಾರ್, ಒತ್ತು ಗುರುಕಾರ್ಯರು ಸುರೇಶ್ ಚಂದ್ರ ಕೋಟ್ಯನ್, ಪಾರ್ವತಿ ಅಮೀನ್, ಪ್ರಧಾನ ಕಾರ್ಯಂತಿರು ಲೋಕನಾಥ ಪೂಜಾರಿ, ಕೋಶಾಧಿಕಾರಿ ಪುರುಷೋತ್ತಮ ಪೂಜಾರಿ ಸುದ್ದಿಕೂಟುಡಿತೇರು. ಇದೇ ತಾರೀಕು 4/9/2022 ಆದಿತ್ಯವಾರದಂದು ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ ಈ ಕೊರಗಪ್ಪ ಸಭಾಭವನದಲ್ಲಿ ಮಂಗಳೂರು ತಾಲೂಕು ಬಿಲ್ಲವ ಸಂಘದ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ. ಕೇಂದ್ರದ ಮಾಜಿ ವಿತ್ತ ಸಚಿವರು ಮಾನ್ಯ ಜನಾರ್ದನ್ ಪೂಜಾರಿ ಅವರು ಮತ್ತು ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯ ಸಚೇತಕರಾದಂಥ ವಸಂತ್ ಬಂಗೇರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಮುಖ್ಯ ಅತಿಥಿಯಾಗಿ ನಮ್ಮ ರಾಜ್ಯ ಸರ್ಕಾರದ ಇಂಧನ ಸಚಿವರಾದಂಥ ಸುನೀಲ್ ಕುಮಾರ್ ಹಾಗೂ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹಾಗೂ ಶಾಸಕರಾಗಿರ್ತಕ್ಕಂಥ ಉಮಾನಂದ್ ಕೋಟೆ ಹಾಗೂ ವಿಧಾನ ಪರಿಷತ್ ಸದಸ್ಯರು, ವಿರೋಧ ಪಕ್ಷದ ವಿಧಾನ ಪರಿಷತ್ನ ನಾಯಕರಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರು ಹಾಗೂ
ವಿಧಾನ ಪರಿಷತ್ ಸದಸ್ಯರಾದಂತಹ ಹರೀಶ್ ಕುಮಾರ್ ಅವರು, ಹಾಗೆ ನಮ್ಮ ಕಿಯೋನಿಕ್ಸ್ ಮಾಜಿ ಅಧ್ಯಕ್ಷರಾದಂತಹ ಹರಿಕೃಷ್ಣ ಬಂಟ್ವಾಲ್, ದೇವಸ್ಥಾನದ ಆಡಳಿತ ನಿರ್ದೇಶಕರಾಗಿರ್ತಕ್ಕಂತಹ ಸಾಯಿರಾಮ್ ಹಾಗೂ ನಮ್ಮ ಸಮಾಜದ ಹಲವು ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮುಲ್ಕಿ ತಾಲೂಕದ ಗ್ರಾಮೀಣ ಪ್ರದೇಶಗಳು ಪುಟ್ಟುದು ಬುಲೆದು ಮಣ್ಣಿದ ಗಣಪತಿ ಮೂರ್ತಿ ಕಲಾಸೇವೆ ಮಲ್ತೊಂದುಪ್ನ ಸದಾಶಿವ ಪೂಜಾರಿ ಕುದ್ರಿಪದವು ಕರಿನ 30 ವರ್ಷಲಿಡ್ದು ಮಣ್ಣು ಪುರಿಂಚೊಂದು ಮಲ್ಲ ಸಾಧನೆ ಮಲ್ತದಿರು. ಇತ್ತೆ ಆ ಬಗೆಟ್ ಒಂಜಿ ವರದಿ. ಕರಿನ 2 ವರ್ಷ ಕೊರೋನಾ ಸೀಕಡದವರ ಚೌತಿ ಪರ್ಬದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಆತ್ ಗೌಜಿದ ಅಂತೆ ತಕ್ಕ ಮಟ್ಟದ ಆಚರಣೆ ಆದಿತ್ತಂಡು. ಅಂಡ ಈ ಸರ್ತಿ ದುಂಬುದಲೆ ಕೊನೆ ಚೌತಿದ ಗೌಜಿ ನಾಡಡೋರ ಮೇಲೆ ನೀಲೆ ಉರ್ದು ಮಣ್ಣಿದ ಗಣಪತಿ ಮೂರ್ತಿ ಮಲ್ಪನಾಕ್ಲಿಗ್ಲ ಸಮಾಧಾನ ಉಂಡು ಮಲ್ತದಂಡು. ಮೂರ್ತಿ ತಯಾರು ಮಲ್ಪನಾಕ್ಲು ಅಖೇರಿದ ಹಂತಡು ಬಣ್ಣ ಕೊರ್ದು ಗೌರಿ ಪರ್ಬದಾನೆ ಮೂರ್ತಿಲು ಊರ ಪರ ಊರ ಗಣೇಶೋತ್ಸವದ ದೊಂಪ ಸೇರೊಂದಿಲ್ಲ. ಗ್ರಾಮೀಣ ಪ್ರದೇಶಡು ಪುಟ್ಟುದು ಬುಲೆದು ಮಣ್ಣಿದ ಗಣಪತಿ ಮೂರ್ತಿ ಕಲಾ ಸೇವೆ ಮಲ್ತೊಂದುಪುನ ಸದಾಶಿವ ಪೂಜಾರಿ ಕರಿನ 30 ವರ್ಷಲಿಡ್ದು ಗಣಪತಿ ಮೂರ್ತಿ ಮಲ್ತೊಂದುಲ್ಲಿರು. ಕುದ್ರಿಪದವು ಸವಿತಾ ಆರ್ಟ್ಸ್ ಕೇಂದ್ರಡು ಕರಿನ 7 ತಿಂಗಳು ಈ ಸರ್ತಿದ ಗಣಪತಿ ಮೂರ್ತಿದ ಕೆಲಸ ಮಲ್ತೊಂದುಪುನ ಸದಾಶಿವ ಪೂಜಾರಿ ಒಂಜಿ ಅಡಿ ಹಿಡ್ದು 7 ಅಡಿ ಮುಟ್ಟದ ಒಟ್ಟು ಸೊನ್ಪ ತಾಜಿ ಮೂರ್ತಿಲು ತಯಾರಾದಂಡು. ರಾಜರತ್ನಾಪುರ, ನಿಡ್ಡೋಡಿ, ನೀರುಡೆ, ಕೊಂಡೆಮೂಲ, ಏಳಿಂಜೆ, ವೇಣೂರು, ಕಾಶಿಪಟ್ನಂ ಇಂಚ 10 ಹೆಚ್ಚ ಸಾರ್ವಜನಿಕ ಗಣೇಶೋತ್ಸವದ ಮೂರ್ತಿಲೇನು ಆರು ತಯಾರು ಮಲ್ಪುವೆರು. ಬಾಕಿ ಪೂರ ಇಲ್ಲಡು ಕುಲ್ಲಾವನ ಮೂರ್ತಿಲು ಕುಂದಾಪುರ ಟೈಲ್ಸ್ ಕಂಪನಿ ಹಿಡಿದು ಆವೆ ಮಣ್ಣು ತರ್ಪಡಾದು ಫೆಬ್ರವರಿಡೆ ಮೂರ್ತಿ ತಯಾರಿಗೆ ಕುಲ್ಲುದಿತ್ತಿರು ಸದಾಶಿವ ಪೂಜಾರಿ. ಬೊಡೆದಿ ಬೊಕ್ಕ ಮಗಳು ಅರಣ ಈ ಕಾರ್ಯಡು ಕೈ ಜೋಡ್ಸಾವೇರು. ಗಣಪತಿ ಮೂರ್ತಿದ ಉಲಾಯಿ ಗೋಲೆ ಉಪ್ಪುಡು ಅಂಚಾದು ದಿನ್ನ ಉಪ್ಪುಜಿ ಕೊನೊಯರ ಸುಲಭ. ವಾಟರ್ ಕಲರ್ ಗಳಸದು ಪರಿಸರ ದೋಸ್ತಿ ಮೂರ್ತಿ ಆಪುನಂಚ ತೂವನ್ಮೀರು. ವರ್ಷ ಮೂರ್ತಿಲಿನ ಸ್ವರೂಪ ಆಳ್ತೆ ಬಣ್ಣೊಲಡಿ ಎತ್ಯಾಸಿ ಮಲ್ತೊಂದು ಕಲಾ ಚಾತುರ್ಪು ಪಡಿಮೂಡಾವಣ ಬುದ್ಧಿಯಂತಿಕೆ ಆರಡ ಉಂಡು. ಕಲಾವಿದರು ಸದಾಶಿವ ಪೂಜಾರಿ ಕುದ್ರಿಪದವು ಈ ಕಲಾ ಆರಾಧನೆ ಬಗೆಟ್ ದಾನೆ ಪನ್ಪಿರ್ಕೆನ್ನೆ. ಕಿನ್ನಿಗೋಳಿ ಕೈತಲ್ದ ಏಳಿಂಜೆ ಪಿರ್ಗುಂಡಿ ಗಣಪತಿ ಮೂರ್ತಿ ಅರಣ ಸುರೂತ ಪ್ರಯತ್ನ ಆದುಂಡು. ಐಡ್ದು ಬೊಕ್ಕ ಮೂರ್ತಿಲು ಹೆಚ್ಚಾವಂದೆ ಬತ್ತಂಡು. ಅಗತ್ಯ ಬೂರುಂಡ ಬಣ್ಣ ಇಜ್ಜಂದಿನ ಮೂರ್ತಿಲ ಮಲ್ತು ಕೊರ್ಪೇರು. ಒಂದು ಭಾರಿ ಪುರ್ಲು ಪರಿಸರ ಹಾಳಾಯರ್ಲ ಇಜ್ಜಿ ಪನ್ಪೇರು ಸದಾಶಿವ ಪೂಜಾರಿ. ಗಣಪತಿ, ಶಾರದೆ, ಯೇಸು ಕ್ರಿಸ್ತ, ಮರಿಯಮ್ಮ ಇಂಚಿತ್ತಿ ಮಣ್ಣ ಮೂರ್ತಿನೆಲ್ಲ ಮಲ್ತದು ಆರು ಕೀರ್ತಿ ಪಡೆತೇರು. ತಾಳಿಪಾಡಿ ಪಂಪೈ ಹೈಸ್ಕೂಲ್ ಚಿತ್ರಕಲಾ ಮಾಸ್ಟರ್ ಕರಿದುಪೋಯಿನ ಅಚ್ಯುತ ಆಚಾರ್ಯ ಹಿಡಿದು ಕೆಲವು ವರ್ಷದುಂಬು ಆವೆ ಮಣ್ಣದ ಮೂರ್ತಿ ಮಲ್ಪನ ಚಾತುರ್ಪು ಕಲ್ತದೇರು. ಸದಾಶಿವ ಪೂಜಾರಿ ಚಿತ್ರಕಲಾವಿದೆರ್ಲ ಆದುಲ್ಲಿರು. ಸೈನ್ ಬೋರ್ಡುಲು ಎಲ್ಯ ಬೊಕ್ಕ ಮಲ್ಲಗಾಡಿನ ಸ್ಪ್ರೇ ಪೇಂಟಿಂಗ್, ಯಕ್ಷಗಾನ ನಾಟಕೊಲಿನ ಪ್ರಸಾದನ, ಆಟದ ನೆಂಪುದ ಕಾಣಿಕೆ ತಯಾರಿ, ರಂಗಚಾವಡಿಲೆಡು ಚಿತ್ರಬುಡ್ಪವನ ಇಂಚ ತರಾವರಿ ನಮುನಿಡೆ ಕಲಾವಿದರಾದ ಪುನ ಸದಾಶಿವ ಪೂಜಾರ್ಲೆಗು ನನಲಾತು ಉಮೇದು ಪುಟ್ಟಾದು ಪ್ರೋತ್ಸಾಹ ಕೊರ್ಪುನ ಅಗತ್ಯ ಉಂಡು. ಇಂಚಿನ ಕಲಾವಿದರನ್ನು ಸರಕಾರಲ ಗುರ್ತು ಮಲ್ಪೊಡು. ಸುಮಾರು 38 ವರ್ಷಗಳಿಂದ ಗಣಪತಿ ವಿಗ್ರಹಗಳನ್ನು ತಯಾರಿಸ್ತಾ ಇದ್ದೇನೆ. ಇಲ್ಲಿ ಕುದ್ರಿಪದವು ನನ್ನ ಊರಲ್ಲಿ ಸವಿತಾ ಆರ್ಟ್ಸ್ ಅಂತ. ನಾನು 1 ಫೀಟಿಂದ 6-7 ಫೀಟ್ ತನಕ ಗಣಪತಿಗಳನ್ನು ಮಾಡ್ತೇನೆ. ಈ ವರ್ಷವು 96 ವಿಗ್ರಹಗಳನ್ನು ತಯಾರು ಮಾಡಿದ್ದೇನೆ. ಕೊರೋನಾದ ಸಮಯದಲ್ಲಿ ಸ್ವಲ್ಪ ಅಡಚಣೆ ಆದರೂ ಈಗ ಅದು ಸುಸ್ಥಿತಿಗೆ ಬಂದಿದೆ. ನಮಗೆ ದೂರದ ಊರು ವೇಣೂರು, ಪೆರಿಂಜೆ, ಕಾಶಿಪಟ್ನ ಈ ಕಡೆಗಳಿಂದ ಗಣಪತಿಗಳು ಬರುತ್ತಾ ಇದ್ದೆ. ಹತ್ತಿರದ ಕಾಪಿಕಾಡು, ಕೆರಗುಂಡಿ, ಕಡಂದಲೆ, ಸಚ್ಚರಿಪೇಟೆ ಈ ಕಡೆದ್ದು ಗಣಪತಿ ಮಾಡ್ತೇನೆ. ಮತ್ತು ಮನೆಯಲ್ಲಿರುವ ಪೂಜಿಸುವಂಥ ಸಣ್ಣ ಗಣಪತಿಗಳು ಅದು 5 ಇಂಚು 1 ಫೀಟು ಹೀಗೆಲ್ಲ ಕರಾವಳಿಯಲ್ಲಿ ಮಾಡ್ತಾ ಇದ್ದೇನೆ. ಸ್ವಲ್ಪ ಮಣ್ಣಿನ ಸಮಸ್ಯೆ ಉಂಟು. ಈ ಸಲ ಕೂಡ ಕುಂದಾಪುರದಿಂದ ಮಣ್ಣು ತರಿಸಬೇಕಾಗ್ತದೆ. ಮತ್ತು ಕೆಲಸಗಾರರ ಸಮಸ್ಯೆ ಅಂತೂ ಖಂಡಿತ ಇದೆ. ಈ ವರ್ಷವೂ ಆದಷ್ಟು ಒಬ್ಬನೇ ಗಣಪತಿ ವಿಗ್ರಹಗಳನ್ನು ತಯಾರಿಸಿದ್ದೇನೆ. ಮತ್ತು ನನ್ನ ಗಣಪತಿ ಸ್ಪೆಷಲ್ ಅಂದರೆ ಗಣಪತಿ ಟೊಳ್ಳಾಗಿರ್ತದೆ. ಮತ್ತು ವಾಟರ್ ಕಲರ್ ಯೂಸ್ ಮಾಡ್ತೇನೆ. ಯಾವುದು ಕೆಮಿಕಲ್ ಅಂದರೆ ಕುಡಿಯುವ ನೀರಿಗೆ ಹಾಕಿದರೆ ಏನು ತೊಂದರೆ ಬರಬಾರ್ದಂತ ವಾಟರ್ ಕಲರನ್ನು ಯೂಸ್ ಮಾಡ್ತಾ ಇದ್ದೇನೆ. ಆದಷ್ಟು ಹಗುರ ಮಾಡ್ತೇನೆ. ಖುಷಿ ಆಗ್ತದೆ ಜನರೆಲ್ಲ ಬಂದು ನೋಡುವಾಗ ಮತ್ತು ಕೊಂಡೋದವರು ಒಂದು ಸ್ವಲ್ಪ ಅವರ ಪ್ರಗತಿಯನ್ನೆಲ್ಲ ಹೇಳಿದಾಗ ನಮಗೆ ಆ ಕೆಲಸದಲ್ಲಿ ಖುಷಿ ಉಂಟು. ಕುಡ್ಲ ಪಂಪವೆಳ್ಳ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ, ಶ್ರೀ ಮಹಾಗಣಪತಿ ಸೇವಾ ಪ್ರತಿಷ್ಠಾನ ಬೊಕ್ಕ ಶ್ರೀ ಗಣೇಶೋತ್ಸವ ಸುವರ್ಣ ಮಹೋತ್ಸವ ಸಮಿತಿದ ಒಟ್ಟು ಸೇರಿಗಳು ಈ ಸರ್ತಿ 5ನೇ ವರ್ಷದ ಗಣೇಶೋತ್ಸವ ಬಂಗಾರ ಪರ್ಬ ನಡತುಂಡು. ಸೋಮವಾರ ಬಯ್ಯಗೆ ಶ್ರೀ ಶರಭೇಶ್ವರ ಮಹಾಗಣಪತಿ ದೇವಸ್ಥಾನ
ಪುದೆ ಕಾಣಿಕೆ ಮೆರವಣಿಗೆ ನಡಪಾಯರು. ಕುಡ್ಲ ಪಂಪವೆಳ್ಳು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಶ್ರೀ ಮಹಾಗಣಪತಿ ಸೇವಾ ಪ್ರತಿಷ್ಠಾನ ಬೊಕ್ಕ ಶ್ರೀ ಗಣೇಶೋತ್ಸವ ಸುವರ್ಣ ಮಹೋತ್ಸವ ಸಮಿತಿದ ಒಟ್ಟು ಸೇರಿಗೆಡು ಈ ಸರ್ತಿ 5ನೇ ವರ್ಷದ ಗಣೇಶೋತ್ಸವ ಬಂಗಾರ ಪರ್ಬ ನಡತಂದುಂಡು. ಸೋಮವಾರ ಬಯ್ಯಗ್ ಶರವು ಶ್ರೀ ಶರಬೇಶ್ವರ ಮಹಾಗಣಪತಿ ದೇವಸ್ಥಾನದ್ದು ಪುದೆ ಕಾಣಿಕೆ ಮೆರವಣಿಗೆ ಪಿದಾಡಿರ ಅಟ್ಟಡೆ ಮಲ್ತಿತ್ತಿರು. ಶರವು ರಾಘವೇಂದ್ರ ಶಾಸ್ತ್ರಿಲು ದೇವೇರ್ನ ಎದುರು ಪ್ರಾರ್ಥನೆ ನಡಪಾಯರು. ಚೆಂಡೆ ಕೊಂಬು ಬ್ಯಾಂಡ್ ವಾದ್ಯಲನ ಸ್ವರ ದುನಿಪದ ಒಟ್ಟುಗು ಪುದೆ ಕಾಣಿಕೆ ಮೆರವಣಿಗೆ ಪಿದಾಂಡು. ಪಂಪುವೆಲ್ದ ಕಲ್ಲುಟ್ಟಿ ದೇವಸ್ಥಾನದ ಕೈತಲು ಸಾರ್ವಜನಿಕರು ಒಟ್ಟು ಸೇರಿದು ಎವ್ವೊಡದಲ ಹೆಚ್ಚ ಗಾಡಿಲು ಪಾಲ್ದು ತಂದು ಮೆರವಣಿಗೆ ಗಣೇಶೋತ್ಸವದ ಜಾಗೆಗ್ ಸಾಗಂಡು. ಪಾಕ ಜನ ಭಕ್ತರು ಕಾರ್ಯಕರ್ತರು ಮೆರವಣಿಗೆಡು ಪಾಲ್ದು ತುಂಡಿರು. ಗಣೇಶೋತ್ಸವ ಸಮಿತಿ ಗುರುಕಾರ್ಯರು ಜಗದೀಶ್ ಕೆ, ಮರ್ಯಾದಿ ಗುರುಕಾರ್ಯರು ಎಂ ಪ್ರಭು, ಪ್ರಧಾನ ಕಾರ್ಯಂತರು ಶರಣ್ ಪಂಪುವೆಲ್, ಶ್ರೀ ಮಹಾಗಣಪತಿ ಸೇವಾ ಪ್ರತಿಷ್ಠಾನದ ಗುರುಕಾರ್ಯರು ಕೆಬಿ ಅರಸ, ಗಣೇಶೋತ್ಸವ ಸಮಿತಿ ಕಾರ್ಯಂತರು ಸಂದೀಪ್ ಸಾಲ್ಯನ್ ಬೊಕ್ಕ ಸರ್ವ ಸದಸ್ಯರು ಪಾಲ್ದೆ ತುಂಡಿರು. ಬಂಟ್ವಾಳ ತಾಲೂಕದ ಪರಂಗಿಪೇಟೆಡು ಪುದು ಗ್ರಾಮ ಪಂಚಾಯತ್ ನಿಲಿಟ್ಟು ಸಾರ್ವಜನಿಕ ಪಾಯ್ಖಾನೆ ಬೊಕ್ಕ ಕರಾವಳಿ ಅಸೋಸಿಯೇಷನ್ದ ಹೊಸ ಮೇಲ್ಮುಚ್ಚಿಗೆ ಉದಿಪನ ಕಾರ್ಯಕ್ರಮ ನಡೆತಂಡು. ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಯುಟಿ ಖಾದರ್ ಉದಿಪನ ಮಾಡ್ತಾರೆ. ಬಂಟ್ವಾಳ ತಾಲೂಕದ ಪರಂಗಿಪೇಟೆಡು ಪುದು ಗ್ರಾಮ ಪಂಚಾಯತ್ ನಿಲಿಟ್ಟು ಸಾರ್ವಜನಿಕ ಪಾಯ್ಖಾನೆ ಬೊಕ್ಕ ಕರಾವಳಿ ಅಸೋಸಿಯೇಷನ್ದ ಹೊಸ ಮೇಲ್ಮುಚ್ಚಿಗೆ ಉದಿಪನ ಕಾರ್ಯಕ್ರಮ ನಡೆತಂಡು. ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಯುಟಿ ಖಾದರ್ ಉದಿಪನ ಮಾಡ್ತಾರೆ. ಖಾದರ್ ಪಾತಿರ್ದು ಮಾತಾ ವರ್ಗದ ಜನಗಳಿಗೆ ನೆಮ್ಮದಿದ ಬದುಕು ಮಲ್ತು ಕೊರ್ಪುನ ಒತ್ತುದ ಮಿತ್ತು ರಿಕ್ಷಾ ಪಾರ್ಕ್ ಅನುದಾನ ಕೊರ್ಪುನ ಕಾರ್ಯ ಮಲ್ತದ ಭವಿಷ್ಯದ ದಿನಕ್ಲೆಡು ಗಟ್ಟಿದ ದೇಶ ಕಟ್ಟುನ ದಿಟ್ಟಿಡು ಜೋಕ್ಲೆಗ್ ಬರವು ಕೊರ್ದು ಎಡ್ಡೆ ಜನಕ್ಲ ಅದು ಮಲ್ಪುಡು ಜೋಕ್ಲಿನ ಬರವು ಸಮಸ್ಯೆ ಆಪಣಿಂದಾಂಡ ಎನ್ನ ಗುಮನ ಕನಲೆ ರಿಕ್ಷಾ ಡ್ರೈವರ್ಲೆನ್ನ ಸ್ವಾಭಿಮಾನ ಮಾತಿರೆಗಳ ಮಾದರಿ ಆತಂಡು ನನ್ನ ಮಿತ್ತುಗಳ ಸಾಕಾರ ಕೊರ್ಪ ಅಂದು ಶಾಸಕರು ಪಂಡಿರು. ಜಿಲ್ಲಾ ಪಂಚಾಯತ್ ದುಂಬುದ ಸದಸ್ಯರು ಉಮ್ಮರ್ ಫಾರೂಕ್ ಕಾರ್ಯಕ್ರಮ ಉದ್ದೇಶಿತ ಪಾತಿರಿರು. ಪುದು ಗ್ರಾಮ ಪಂಚಾಯತ್ ಗುರುಕಾರ್ಯರು ರಂಲಾನ್ ಮಾರಿಪಲ್ಲ ಗುರುಕಾರ್ಮೆ ವಹಿಸಿದ್ದೀರಿ. ಬಹುಶಃ ಅತ್ಯಂತ ಪ್ರಾಮಾಣಿಕತೆಯಿಂದ ಅತ್ಯಂತ ಸ್ವಾಭಿಮಾನದಿಂದ ತಾವು ಇವತ್ತು ದುಡಿದುಕೊಂಡು ಭವಿಷ್ಯ ದಿನಗಳಲ್ಲಿ ಈ ದೇಶಕ್ಕೆ ಅತ್ಯಂತ ಮತ್ತು ಸಮಾಜಕ್ಕೆ ಅತ್ಯಂತ ಶಕ್ತಿಯುತವಾದ ಆಸ್ತಿ ಸಂಪತ್ತಾಗಿ ತಾವು ಇವತ್ತು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಇಚ್ಛೆ ಏನಂತ ಹೇಳಿದ್ರೆ ತಾವೆಲ್ಲರೂ ಅತ್ಯಂತ ಪ್ರೀತಿ ಪೂರ್ವಕ ತಮ್ಮ ಕೆಲಸ ನಿರ್ವಹಿಸಿಕೊಂಡು ತಾವು ಅಭಿವೃದ್ಧಿಯಾಗುವ ಜೊತೆಯಲ್ಲಿ ನಿಮ್ಮ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಡುವ ಮೂಲಕ ಅತ್ಯುತ್ತ ದೊಡ್ಡ ಸ್ಥಾನಕ್ಕೆ ತಗೊಂಡ ಜವಾಬ್ದಾರಿ ಅದೆಲ್ಲ ರಿಕ್ಷಾ ಚಾಲಕರ ಮತ್ತು ಮಾಲಕರ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ತಾವು ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಳ್ಳುವಂತ ಅವಕಾಶ ಮಾಡಬೇಕು. ಶೈಕ್ಷಣಿಕವಾಗಿ ಈ ಗ್ರಾಮದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಯಾರೇ ಇದ್ರೂ ಕೂಡ ಅವರನ್ನು ಹೆಕ್ಕಿ ಅವರೊಂದು ಜಾಗ ಮುಟ್ಟುವಂತ ಕೆಲಸ ಜವಾಬ್ದಾರಿ ಅದು ಗ್ರಾಮ ಪಂಚಾಯತ್ನ ಜವಾಬ್ದಾರಿ. ಇಡಗಿನಿತ ನಮ್ಮ ಕುಡ್ಲ ತೋಡು ವಾರ್ತೆಲು ಮುಗಿಡು ನನ್ನ ಲಾತು ಸುದ್ದಿ ಬೊಕ್ಕ ಮನರಂಜನೆಗ ತೂ ಒಂದಿಪ್ಲೆ ನಮ್ಮ ಕುಡ್ಲ 24/7 ಸೊನ್ಮೇಲು.